ದಲಿತರ ಪ್ರತಿಭೆಯನ್ನು ಹೊರತರುವ ಸಲುವಾಗಿ ದಲಿತರಿಗಾಗಿ ರಾಜ್ಯ ಮಟ್ಟದ ಜೈ ಭೀಮ್ ಕ್ರಿಕೆಟ್ ಪಂದ್ಯಾಟವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದರ ಪಡುಬಿದ್ರಿ ಗ್ರಾಮ ಶಾಖೆ ವತಿಯಿಂದ ಪಡುಬಿದ್ರಿ ಬೋರ್ಡ್ ಶಾಲಾ ಮೈದಾನದಲ್ಲಿ ಡಿಸೆಂಬರ್ 7 ಮತ್ತು ಡಿಸೆಂಬರ್ 8ರಂದು ನಡೆಯಲಿದೆ ಎಂದು ಕಾಪು ಇದರ ಪ್ರಧಾನ ಸಂಚಾಲಕ ಲೋಕೇಶ್ ತಿಳಿಸಿದರು. ಅವರು ಪಡುಬಿದ್ರಿಯ ಸಂಘದ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಜೈ ಭೀಮ್ ಟ್ರೋಫಿ ಅನಾವರಣಗೊಳಿಸಿ ಮಾತನಾಡಿದರು. ವಿಶೇಷವಾಗಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ವರ್ಗಗಳ ಅನಾರೋಗ್ಯ ಪೀಡಿತರನ್ನು ಗುರುತಿಸಿ ಆರ್ಥಿಕ ನೆರವು ನೀಡುವ ಸದುದ್ದೇಶದೊಂದಿಗೆ ಈ ಕ್ರಿಕೆಟ್ ಪಂದ್ಯಾಕೂಟ ಆಯೋಜಿಸಲಾಗಿದೆ ಎಂದರು. ನಾವು ಈ ಕ್ರೀಡೆಯನ್ನು ಮಾಡ್ತಾ ಇದ್ದೇವೆ. ದಲಿತರಲ್ಲಿರುವಂತಹ ಪ್ರತಿಭೆಯನ್ನು ಹೊರತರುವಂತಹ ಒಂದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಎಸ್ಸಿ ಮತ್ತು ಎಸ್ಟಿ ಪಂಗಡಗಳು, ಈ ಎಸ್ಟಿ ಪಂಗಡಗಳು ಇತರರ ಜೊತೆ ಭಾಗವಹಿಸುವುದು ಬಹಳ ಕಡಿಮೆ. ಅದಕ್ಕೋಸ್ಕರ ಆದಷ್ಟು ಎಸ್ಟಿ ತಂಡಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರು ಯಾರೊಂದಿಗೂ ಬೆರೆಯಲಿಕ್ಕೆ ಅವರು ಇಚ್ಛೆ ಪಡೋದು ಬಹಳ ಕಡಿಮೆ. ಅದಕ್ಕೋಸ್ಕರ ನಾವು ಅವರನ್ನು ಒಂದು ಹೊರತರುವಂಥ ಒಂದು ಪ್ರಯತ್ನವನ್ನು ಪಡುಬಿದ್ರಿ ದಲಿತ ಸಂಘಟನೆಯು ಒಂದು 2-3 ವರ್ಷದಿಂದ ನಾವು ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ಉಳಿದಂಥ ಒಂದು ಮೊತ್ತವನ್ನು ನಾವು ಅನಾರೋಗ್ಯ ಪೀಡಿತರಿಗೆ, ಅದರಲ್ಲಿ ಎಷ್ಟು ದುಡ್ಡು ಉಳಿತದೆ, ಎಷ್ಟು ದುಡ್ಡು ಆಗ್ತದೆ, ಆ ದುಡ್ಡಿನ ಒಂದೇ ಒಂದು ಪೈಸವನ್ನು ನಾವು ಯಾವುದೇ ಒಂದು ಸಂಘದ ಇನ್ನಿತರ ಚಟುವಟಿಕೆಗಳಿಗೆ ಅದನ್ನು ಉಪಯೋಗಿಸುವುದಿಲ್ಲ. ಆ ಹಣವನ್ನು ನಾವು ಅನಾರೋಗ್ಯ ಪೀಡಿತರಿಗೆ ಮಾತ್ರ ನಾವು ಅದನ್ನು. ಸುದ್ದಿಗೋಷ್ಠಿಯಲ್ಲಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ಶಾಖೆಯ ಸಂಚಾಲಕ ಸುಕೇಶ್ ಕುಮಾರ್, ಕಾರ್ಯದರ್ಶಿ ಕೀರ್ತಿ ಕುಮಾರ್, ಕೋಶಾಧಿಕಾರಿ ಹರಿಶ್ಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.